ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕ್ಷಯರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ, ಎಸ್ಎಂಎಸ್ ಕಾಲೇಜು ಮತ್ತು ರೋಟರಿ ವತಿಯಿಂದ ಜಿಲ್ಲಾ ಮಟ್ಟದ ವಿಶ್ವ ಕ್ಷಯರೋಗ ದಿನಾಚರಣೆ ಬುಧವಾರ ಎಸ್ಎಂಎಸ್ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಈ ಸಂದರ್ಭ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರಸೂಡ ಮಾತನಾಡಿ, ಕಳೆದ ಕೆಲವು ವರ್ಷದಿಂದ ಆರೋಗ್ಯ ಇಲಾಖೆ ಕ್ಷಯರೋಗವನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದೆ. ಇನ್ನು 2 ವರ್ಷದಲ್ಲಿ ಕ್ಷಯವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬಹುದು. ಜಿಲ್ಲೆಯಲ್ಲಿ ಮತ್ತು ದೇಶದಲ್ಲಿ ಕ್ಷಯಮುಕ್ತ ದೇಶವನ್ನ ಮಾಡಬಹುದು ಎಂದರು. ಈ ಸಂದರ್ಭ ಕ್ಷಯರೋಗ ಪತ್ತೆ ಹಚ್ಚುವಲ್ಲಿ ಮತ್ತು ನಿರ್ಮೂಲನೆ ಮಾಡುವಲ್ಲಿ ಸಹಕರಿಸಿದ ಅನೇಕ ವೈದ್ಯರನ್ನು ಸನ್ಮಾನಿಸಲಾಯಿತು. ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಆಶಾ ಕಾರ್ಯಕರ್ತೆಯರಿಗೆ ಉಪಯುಕ್ತವಾಗುವ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ರೆವರೆಂಡ್ ಫಾದರ್ ಎಂಸಿ ಮಥಾಯ್, ಬ್ರಹ್ಮಾವರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಉದಯ್ ಪೂಜಾರಿ, ರೋಟರಿ ಉಮೇಶ್ ಶೆಟ್ಟಿ, ಅನಿಲ್ ರಾಡ್ರಿಗಸ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇರಾಡಿಕೇಷನ್ ಪ್ರೋಗ್ರಾಮ್ ಅಂತ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾದ್ಯಂತ ಈ ಕ್ಷಯರೋಗ ಪತ್ತೆಯಲ್ಲಿ ಅವ್ರ ಟ್ರೀಟ್ಮೆಂಟಲ್ಲಿ ನನಗೆ ತಿಳಿದಾಗಿ ನಾವು ಸುಮಾರು 78ರಿಂದ 90% ಸಕ್ಸಸ್ ರೇಟನ್ನು ನಾವು ನೋಡಿದ್ದೇವೆ. ಹಾಗೆ 2025ಕ್ಕೆ ಏನು ವಿಶ್ವ ಟ್ಯೂಬರ್ಕ್ಯುಲೋಸಿಸ್ ಮುಕ್ತ 2020ರಲ್ಲಿ ಮಾಡಬೇಕಂತ ನಮ್ಮ ಯೋಚನೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲ ಮುಂದಾಗಿದ್ದೇವೆ. ಇಲ್ಲಿ ಟಿಬಿ ಮುಕ್ತ ಒಂದು ಪ್ರಪಂಚ ಆಗಬೇಕಾದ್ರೆ ಕೆಲವೊಂದು ಗುರಿ ಇರ್ತದೆ ನಮ್ಮಲ್ಲಿ. 2015ರಲ್ಲಿ ಸಾಕಷ್ಟು